ಮುಂಬಯಿಯ ಪ್ರಸಿದ್ಧ ಭಜನಾ ಮಂಡಳಿಗಳಲ್ಲಿ ಒಂದಾದ ಶ್ರೀ ಉಮಾಮಹೇಶ್ವರಿ ಭಜನಾ ಮಂಡಳಿ ಜರಿಮರಿ ಇವರು ಸತತ 7ನೇ ಬಾರಿ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಬುವಾಜಿ ರವೀಂದ್ರ ಶಾಂತಿಯವರ ನೇತೃತ್ವದಲ್ಲಿ 2 ದಿನಗಳ ಭಜನಾ ಕಾರ್ಯಕ್ರಮವನ್ನು ನಡೆಸಿದರು. ತಿರುಪತಿ ತಿರುಮಲ ದೇವಸ್ಥಾನದ ದಾಸ ಸಾಹಿತ್ಯ ಪ್ರಾಜೆಕ್ಟ್ನಲ್ಲಿ ಒಟ್ಟು 22 ಸದಸ್ಯರ ತಂಡ 2 ದಿನಗಳ ನಿತ್ಯೋತ್ಸವ ಮತ್ತು ಗರುಡೋತ್ಸವದಲ್ಲಿ ಪಾಲ್ಗೊಂಡು ಹರಿರಾಮ ಸಂಕೀರ್ತನೆ ಮಾಡಿ ನೆರೆದಿದ್ದ ಭಕ್ತರನ್ನ ಭಕ್ತಿ ಲಹರಿಯಲ್ಲಿ ತೇಲುವಂತೆ ಮಾಡಿದ್ರು. ಮುಂಜಾನೆ ಸೂರ್ಯೋದಯಕ್ಕೆ ನಗರ ಭಜನೆ, ನಂತರ ಹಿಂದೂ ಧರ್ಮ ಪ್ರಚಾರ ಪರಿಷತ್ತು ಸಭಾಗೃಹದಲ್ಲಿ ಹರಿನಾಮ ಸಂಕೀರ್ತನೆ, ಸಂಜೆ ದೀಪಾಲಂಕಾರ ಪೂಜೆ, ಮೆರವಣಿಗೆಯಲ್ಲಿ ಗೋವಿಂದ ನಾಮಸ್ಮರಣೆ, 2 ದಿನಗಳ ಭಜನಾ ಕಾರ್ಯಕ್ರಮ ನೀಡಿದ ತಂಡ ಯಾತ್ರಿಗಳನ್ನ ಭಕ್ತಿಯಿಂದ ಧ್ಯಾನ ಮಗ್ನರಾಗುವಂತೆ ಮಾಡಿದ್ರು. ಶ್ರೀ ಉಮಾಮಹೇಶ್ವರಿ ಭಜನಾ ಮಂಡಳಿಯು ಮುಂಬೈ ನಗರ ಮಾತ್ರವಲ್ಲದೆ ದೇಶದ ವಿವಿಧ ಕಡೆಗಳಲ್ಲಿ ಭಜನಾ ಕಾರ್ಯಕ್ರಮವನ್ನು ನೀಡಿ ಸರ್ವ ಸದಸ್ಯರ ಸಹಕಾರದೊಂದಿಗೆ ಸತತ 7 ವರ್ಷ ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯದಲ್ಲಿ ಭಜನಾ ಕಾರ್ಯಕ್ರಮವನ್ನು ನೀಡಿ ಭಕ್ತ ಜನರ ಮನಸೂರೆಗೊಳ್ಳುತ್ತಿದ್ದು, ಮುಂದೆ ಇನ್ನೂ ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ನಡೆಸಲಿ ಎಂಬುದೇ ನಮ್ಮ ಆಶಯ. ಮಾಡಿ ಶೀಘ್ರದಿಂದ ಅಂಗರಗಳ ತುಳಸಿಯವನ ಮಾಡಿ ತುಳಸಿ ಕಲ್ಯಾಣ ತುಳಸಿ ಕಲ್ಯಾಣ ತುಳಸಿ ಕಲ್ಯಾಣ. दिनेश कुलाल बोकापटना, वी4 न्यूज़, मुंबई।